ಬಹರೇನ್ ದ್ವೀಪದ ಅನಿವಾಸಿ ಬಂಟ ಸಮುದಾಯದ ಸಂಘಟನೆಯಾದ ಬನ್ಸ್ ಬಹರೇನ್ ಇದೀಗ 22ರ ಸಂಭ್ರಮದಲ್ಲಿದ್ದು ನೂತನ ಆಡಳಿತ ಮಂಡಳಿಯು ಅಸ್ತಿತ್ವಕ್ಕೆ ಬಂದಿದ್ದು ದ್ವೀಪದ ಅನಿವಾಸಿ ಬಂಟ ಸಮುದಾಯದ ಯುವ ಉತ್ಸಾಹಿ ಡಾಕ್ಟರ್ ಮಿಥುನ್ ಭಂಡಾರಿಯವರು 2025-26ರ ಸಾಲಿನ ಅಧ್ಯಕ್ಷರಾಗಿ ಬನ್ಸ್ ಬಹರೈನ್ನ ನೂತನ ಆಡಳಿತ ಮಂಡಳಿಯ ಸಾರಥ್ಯವನ್ನು ವಹಿಸಿದ್ದಾರೆ. ಡಾಕ್ಟರ್ ಮಿಥುನ್ ಭಂಡಾರಿಯವರು ವೈದ್ಯರಾಗಿ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಕಳೆದ ಸುಮಾರು 13 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದು ತಮ್ಮ ಸರಳ ನಡೆನುಡಿಯಿಂದಾಗಿ ಇಲ್ಲಿನ ಕನ್ನಡಿಗ ತುಳುವ ಸಮುದಾಯದಲ್ಲೇ ಎಲ್ಲರಿಗೂ ಚಿರಪರಿಚಿತರಾಗಿದ್ದಾರೆ. ಇನ್ನು ಸಂಘಟನೆಯ ಉಪಾಧ್ಯಕ್ಷರಾಗಿ ಅಜಯ್ ಶೆಟ್ಟಿ, ಪ್ರಧಾನ ಕಾರ್ಯದರ್ಶಿಗಳಾಗಿ ರೋಹನ್ ಶೆಟ್ಟಿ, ಉಪ ಕಾರ್ಯದರ್ಶಿಗಳಾಗಿ ಸುಕೇಶ್ ಶೆಟ್ಟಿ, ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿ ಯಕ್ಷಿತ್ ಶೆಟ್ಟಿ, ಉಪ ಸಾಂಸ್ಕೃತಿಕ ಕಾರ್ಯದರ್ಶಿಗಳಾಗಿ ಧನಂಜಯ ರೈ, ಕ್ರೀಡಾ ಕಾರ್ಯದರ್ಶಿಗಳಾಗಿ ನಿತಿನ್ ಶೆಟ್ಟಿ, ಉಪ ಕ್ರೀಡಾ ಕಾರ್ಯದರ್ಶಿಗಳಾಗಿ ಗಣೇಶ್ ಶೆಟ್ಟಿ, ಖಜಾಂಚಿಯಾಗಿ ಪ್ರಶಾಂತ್ ಶೆಟ್ಟಿ ಹಾಗೂ ಸಾರ್ವಜನಿಕ ಸಂಪರ್ಕಾಧಿಕಾರಿಯಾಗಿ ದೀಪಾ ರವೀಂದ್ರ ಶೆಟ್ಟಿಯವರು ಆಯ್ಕೆಯಾಗಿದ್ದಾರೆ. ಕಳೆದ 2 ದಶಕಗಳಲ್ಲಿ ಸಂಘಟನೆಯು ದ್ವೀಪದ ಅನಿವಾಸಿ ಬಂಟರನ್ನ ತನ್ನ ಮುಖ್ಯ ವಾಹಿನಿಯಲ್ಲಿ ಸೇರಿಸಿಕೊಂಡು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ನಾಂದಿ ಹಾಡಿದೆ. ನಾಡಿನ ಹಾಗೂ ದ್ವೀಪದ ಸಮಾಜ ಬಾಂಧವರ ನೋವು ನಲಿವುಗಳಿಗೆ ಸ್ಪಂದಿಸುತ್ತಾ ಸಾರ್ಥಕತೆಯನ್ನ ಕಂಡಿದೆ. ನೂತನ ಆಡಳಿತ ಮಂಡಳಿಯು ಈಗಾಗಲೇ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳಿಗೆ ರೂಪುರೇಷೆಗಳನ್ನು ಹಾಕಿಕೊಂಡಿದ್ದು 22ರ ಹೊಸ್ತಿಲಲ್ಲಿರುವ ಬನ್ಸ್ ಬಹರೇನ್ನಿಂದ ಸಮುದಾಯಕ್ಕೆ ಇನ್ನಷ್ಟು ಹೆಚ್ಚಿನ ಸೇವೆ ಒದಗಿ ಬರಲಿ ಎನ್ನುವುದೇ ನಮ್ಮೆಲ್ಲರ ಶುಭ ಹಾರೈಕೆ. ಕಮಲಕ್ಷ ಮೀನ್, ವಿ4 ನ್ಯೂಸ್, ಬಹರೇನ್.